ನೋಡಿ, ತುಳುನಾಡಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡುವಾಗ ಇಲ್ಲಿ ಬೇರೆ ಬೇರೆ ಆ, ಒಂದು ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ನೋಡಬಹುದು. ಇಲ್ಲಿ ಮಾಗಣೆ, ಸೀಮೆ, ಮಾಗಣೆ, ಹಾಗೆ ಆ, ಗುತ್ತು, ಬೀಡು, ಬರ್ಕೆ, ಬಾವ, ಪರಾರಿ ಅಂಥೇಳಿ ಕೆಲವು ಉಲ್ಲೇಖಗಳು ಬರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಆ ಮನೆಗಳ ಸ್ವರೂಪ ಹೇಗಿತ್ತು ಅಥವಾ ಅದರ ವಾಸ್ತುವಿಶೇಷ ಏನು ಅನ್ನುವಂಥದ್ದನ್ನು ನೋಡಿದರೆ, ಸಾಮಾನ್ಯವಾಗಿ ಈ ಗುತ್ತು ಬೀಡುಗಳ ಒಂದು ಚಿತ್ರಣವನ್ನು ಈ ರೀತಿಯಾಗಿ ನಾವು ಕಲ್ಪನೆ ಮಾಡಿಕೊಳ್ಬೋದು. ಇದು ಒಂದು ಗುತ್ತು ಅಥವಾ ಒಂದು ಬೀಡಿನ ಮನೆಯ ದೃಶ್ಯ. ಬಹುಶಃ ಈ ರೀತಿ ಗುತ್ತು ಬೀಡಿನಲ್ಲಿ ಬದುಕಿದವರ ಸಂಖ್ಯೆ ಎಷ್ಟಿರ್ಬೋದಪ್ಪ ಅಂತ ಹೇಳಿದರೆ, ಒಂದು 5-10% ಇರಬಹುದೇನೋ ಅಷ್ಟೇ. ಈ ತುಳುನಾಡಿನ ಒಂದು ಅರ್ಥವ್ಯವಸ್ಥೆಯ ಬಗ್ಗೆ ನಾವು ಮಾತಾಡಿದರೆ, ಒಪ್ಪೊತ್ತಿನ ಊಟಕ್ಕೆ ತತ್ವಾರ ಇದ್ದಂಥ ಜನವರ್ಗವನ್ನೇ ನಾವು ಹೆಚ್ಚಾಗಿ ಕಾಣುವಂಥದ್ದು. ಬಹುಶಃ ಇಲ್ಲಿಯ ಆರ್ಥಿಕ ವ್ಯವಸ್ಥೆಯ ಚಿತ್ರಣ ಬದಲಾಗಿರುವಂಥದ್ದು 1940ರ ನಂತರ, ಅಂದರೆ ಈ ತುಳುನಾಡಿಗೆ ಬೀಡಿ ಉದ್ಯಮದ ಪ್ರವೇಶ ಆದ ನಂತರ. ಆನಂತರ ಬೇರೆ ಬೇರೆ ಕಾಲಘಟ್ಟವನ್ನು ನಾವು ನೋಡ್ತೇವೆ. ಬೀಡಿ ಉದ್ಯಮ ಆಯಿತು, ಆನಂತರ 1960-70ರ ಹೊತ್ತಿಗಿನ ಮುಂಬೈ ವಲಸೆ, ಮತ್ತು 1974ರ ಹೊತ್ತಿಗಿನ ನಮ್ಮ ಭೂಮಸೂದೆ, ಹಾಗೆಯೇ ದುಬೈ ವಲಸೆ. ಈ ರೀತಿಯ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಮ್ಮ ಒಂದು ಅರ್ಥವ್ಯವಸ್ಥೆಯ ಬದಲಾವಣೆಗೆ ಈ ಎಲ್ಲ ವಲಸೆಗಳು ಅಥವಾ ಈ ರೀತಿಯ ಒಂದು ಮಸೂದೆಗಳ ಕಾರಣವಾಗಿರುವಂಥದ್ದು ನಾವು ಕಾಣ್ತೇವೆ. ಇಲ್ಲಿ ನೋಡಿ, ಇದು ಉಳ್ಳವರ ಒಂದು ಮನೆಯ ಚಿತ್ರಣ ಆದರೆ ಅಲ್ಲಿ ಜನಸಾಮಾನ್ಯರು ಹೇಗೆ ಬದುಕಿದ್ರು ಅನ್ನುವಂಥದ್ದನ್ನು ನೋಡಿ. ನೋಡಿ, ಇದು ನನ್ನ ಅಭಿಪ್ರಾಯ ಪ್ರಕಾರ ಸಾಧಾರಣ 80-90% ಜನ ಇದೇ ರೀತಿಯ ಮನೆಯಲ್ಲಿ ವಾಸ ಮಾಡಿದವರು. ಇದೊಂದು ಸಾಮಾನ್ಯರ ಮನೆಯ ಒಂದು ಚಿತ್ರಣ. ಸೊ ಇಲ್ಲಿ ನೀವು ಗಮನಿಸ್ತೀರಿ, ತುಳುನಾಡಿನ ಒಬ್ಬ ಸಾಮಾನ್ಯ ಕೃಷಿಕನ ಮನೆ ಅಥವಾ ಸಾಮಾನ್ಯರ ಮನೆ ಇದೇ ರೀತಿಯಲ್ಲಿ ಇದ್ದಿರುವಂಥದ್ದನ್ನು ನಾವು ಕಲ್ಪನೆ ಮಾಡಿಕೊಳ್ಬೋದು. ಸೊ ಈ ಮನೆಯ ವಿಶೇಷತೆಯನ್ನು ನಾವು ಮುಖ್ಯವಾಗಿ ಗಮನಿಸಬೇಕೇನು ಅಂತಂದರೆ, ಇದು ನಮ್ಮ ತುಳುನಾಡಿನಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಅದೇ ರೀತಿ ಚಳಿಗಾಲ ಅಂತೇಳಿ 4 ಕಾಲಗಳನ್ನು ನಾವು ಮುಖ್ಯವಾಗಿ 3 ಕಾಲವನ್ನು ನಾವು ಗುರುತಿಸ್ಕೊಂಡ್ರೆ, ಇದು ಆ 3 ಕಾಲಕ್ಕೂ ಸೂಕ್ತವಾದಂತಹ ಅಥವಾ ವಾಸಿಸುವುದಕ್ಕೆ ಯೋಗ್ಯವಾದಂತಹ ಒಂದು ವಾತಾವರಣ ಇರುವಂತಹ ಒಂದು ಮನೆಯ ಚಿತ್ರಣ. ಇದು ಮುಲಿ ಹುಲ್ಲಿನ ಮನೆ, ಸಾಮಾನ್ಯವಾಗಿ ಮಣ್ಣಿನ ಗೋಡೆಗಳನ್ನು ಒಳಗೊಂಡಿರುವಂಥದ್ದು. ಆದರೆ ಆ ಮುಲಿ ಹುಲ್ಲಿನ ಮನೆಗೆ ಬಳಕೆ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಪ್ರಾಮುಖ್ಯತೆ ಇದೆ. ಸಾಮಾನ್ಯವಾಗಿ ನಮ್ಮ ತುಳುವರು ಅವರ ಮುಲಿ ಹುಲ್ಲಿನ ಮನೆಗೆ ಯಾವ ರೀತಿಯ ಒಂದು ಹುಲ್ಲನ್ನು ಬಳಕೆ ಮಾಡ್ತಾಯಿದ್ರು ಅಂತಂದರೆ, ನೇಯ್ಮುಲಿ ಅನ್ನುವಂಥ ಒಂದು ಜಾತಿಯ ಹುಲ್ಲು ಸಿಗ್ತಾಯಿತ್ತು. ಆ ನೇಯ್ಮುಲಿಯೇ ಸೂಕ್ತ. ಸೊ ಹಿಂದಿನ ಕಾಲದ ದಿನಗಳನ್ನು ನಾವು ನೆನಪು ಮಾಡಿಕೊಂಡ್ರೆ, ಕೆಲವು ಪ್ರದೇಶಗಳಲ್ಲಿ ಈ ಒಂದು ಮನೆಗೆ ಬೇಕಾಗುವಂತಹ ಮುಲಿ ಹುಲ್ಲು ಬೆಳೆಯುವುದಕ್ಕಾಗಿಯೇ ವಿಸ್ತಾರವಾದಂಥ ಪ್ರದೇಶಗಳಿರ್ತಾಯಿದ್ವು. ಸೊ ಅದೇ ರೀತಿ ಅದಕ್ಕೆ ಬಳಕೆಯಾಗುವಂಥ ಬಿದಿರಿರ್ಬೋದು, ಕಟ್ಟುವಂಥ ಹಗ್ಗ ಇರ್ಬೋದು, ನಿರ್ದಿಷ್ಟ ಜಾತಿಯದ್ದೇ ಆಗಿರಬೇಕು. ನಮ್ಮ ಹಿರಿಯರು ಸಾಮಾನ್ಯವಾಗಿ ಹೇಳುವಂಥ ಒಂದು ಮಾತಿದೆ, ಇದು 3 ಥಿಯರಿ ಆಧಾರದಲ್ಲಿ ಕಟ್ಟಿರುವಂಥದ್ದು. ಈ 3 ಥಿಯರಿ ಆಧಾರದಲ್ಲಿ ಕಟ್ಟರೆ ಅದು 100 ವರ್ಷ ಬಾಳ್ತದೆ ಅಂತೇಳಿ. ಏನದು ಥಿಯರಿ? ಪುಲಿಪ್ಪು, ತುಲಿಪ್ಪು, ಪೊಲಿಪ್ಪು ಅನ್ನುವಂಥದ್ದು. ಪುಲಿಪ್ಪು ಮೊದಲು ನಾವು ಮಣ್ಣನ್ನು ಕಲಸಿ ಅದು ಹುಳಿ ಬರಲಿಕ್ಕೆ ಇಡುವಂಥದ್ದು, ಆನಂತರ ತುಳಿಯುವಂಥದ್ದು ತುಳಿಪುನೆ, ಆನಂತರ ಪೊಲಿಪುನೆ. ಅದನ್ನು ತುಳಿದು ಹುಳಿ ಬಂದಂತಹ ಮಣ್ಣನ್ನು ತುಳಿದು ದೊಡ್ಡ ದೊಡ್ಡ ಒಂದು ಉಂಡೆಯನ್ನಾಗಿ ಮಾಡಿ ಗೋಡೆ ಕಟ್ಟುವಂಥದ್ದು, ಅದನ್ನು ಬಡಿದು ಒಂದು ರೂಪಕ್ಕೆ ತರುವಂಥದ್ದು, ಮತ್ತು ಅದನ್ನು ಸಣ್ಣ ಪೊಲಿಮನೆಯಿಂದ ಅದು ಬಡಿಯುವಂಥದ್ದು. ಸೊ ಈ ರೀತಿ ಕಟ್ಟಿದಂತಹ ಥಿಯರಿಯ ಆಧಾರದಲ್ಲಿ ಕಟ್ಟಿರ್ತಕ್ಕಂಥ ಮನೆ 100 ವರ್ಷ ಬಾಳ್ತದೆ ಅಂತ ಲೆಕ್ಕ. ಉದಾಹರಣೆಗೆ ಬಹುಶಃ ನಾವು ನಮ್ಮ ಸುರಾಲಿನ ಅರಮನೆಯ ಒಂದು ಉದಾಹರಣೆಯನ್ನು ಕೊಡ್ಬೋದೇನೋ. ಅಲ್ಲಿ ದೊಡ್ಡ ದೊಡ್ಡ ಗುತ್ತು, ಬೀಡು, ಅರಮನೆಯ ಮನೆ ಕಟ್ಟುವಾಗ ಆ ಮಣ್ಣಿನ ಗೋಡೆಯ ಮನೆಗಳೇ ಅಥವಾ ಅರಮನೆಗಳು ಕೂಡ ಅದಕ್ಕೆ ಮುಲಿ ಹುಲ್ಲನ್ನು ಮಿಶ್ರಣ ಮಾಡ್ತಾಯಿದ್ರು. ಸೊ ಈ ರೀತಿ ಕಟ್ಟಿದಂಥ ಮನೆಗಳು 100 ವರ್ಷ ಬಾಳ್ತಾಯಿತ್ತು ಅನ್ನುವಂಥದ್ದಕ್ಕೆ ಸುರಾಲಿನ ಅರಮನೆ ನಮಗೆ ಉದಾಹರಣೆಯಾಗಿ ನಿಲ್ತದೆ. ಸುಮಾರು 600 ವರ್ಷ ಆಯಿತು ಅರಮನೆಗೆ. ಇವತ್ತಿಗೂ ಕೂಡ ಮಣ್ಣಿನ ಗೋಡೆಗಳು ಏನಿದೆ ಅಷ್ಟು ಬಲಿಷ್ಠವಾಗಿ, ಅಷ್ಟು ಸೂಕ್ತವಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು.
ಸೊ ಇದೆಲ್ಲ ಸಾಮಾನ್ಯವಾಗಿ ನಮ್ಮ ತುಳುನಾಡಿನ ಕೃಷಿಕರು ಬಳಕೆ ಮಾಡ್ತಾ ಇದ್ದಂತಹ ಪರಿಕರಗಳು ಈ ಮನೆಯ ಮುಂಭಾಗದಲ್ಲಿರುವಂಥದ್ದು. ಇದು ತುಳು ಬದುಕಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತುಳು ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿಯಿಂದ ಅಥವಾ ಸಂಶೋಧನಾ ದೃಷ್ಟಿಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ ಸಂಶೋಧನೆಗೆ ಅವಕಾಶ ಆಗುವ ರೀತಿಯಲ್ಲಿ ತುಳು ಭಾಷೆಗೆ ಸಂಬಂಧಪಟ್ಟ ಅಥವಾ ಸಂಸ್ಕೃತಿಗೆ ಸಂಬಂಧಪಟ್ಟ ಎಲ್ಲ ಒಂದು ಪುಸ್ತಕಗಳನ್ನು, ಗ್ರಂಥಗಳನ್ನು ಒಟ್ಟು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈ ಗ್ರಂಥಾಲಯವನ್ನು ನಮ್ಮ ಎಸ್ ಯು ಪನ್ಯಾಡಿಯವರ ಹೆಸರಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಎಸ್ ಯು ಪನ್ಯಾಡಿಯವರು ತಮಗೆಲ್ಲ ಗೊತ್ತಿರಬಹುದು, ಬಹುಶಃ 1928ರ ಹೊತ್ತಿಗೆ ತುಳುವ ಮಹಾಸಭೆಯನ್ನು ಸ್ಥಾಪನೆ ಮಾಡಿ ತುಳುವಿನ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸಿರ್ತಕ್ಕಂಥ ಹಿರಿಯ ಚೇತನ. ಸೊ ಅವರಿಗೆ ಈ ಒಂದು ಗ್ರಂಥಾಲಯವನ್ನು ಅರ್ಪಣೆ ಮಾಡಿದ್ದೇವೆ. ಇಲ್ಲಿ ಸುಮಾರು 8,000ದಿಂದ ಮೇಲೆ ನಮ್ಮ ತುಳುವಿಗೆ ಸಂಬಂಧಪಟ್ಟ ಗ್ರಂಥಗಳು ಅಥವಾ ಪುಸ್ತಕಗಳು, ಬೇರೆ ಬೇರೆ ಸಂಶೋಧಕರು, ವಿದ್ವಾಂಸರು ಬರೆದಿರತಕ್ಕಂಥ ಪುಸ್ತಕಗಳನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿಯಲ್ಲಿ ತುಳು ಲಿಪಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ನಾವು ಈ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ ಅಥವಾ ಈ ಗ್ರಂಥಾಲಯದ ಮುಖಾಂತರ ಮಾಡ್ತಾ ಇದ್ದೇವೆ. ಇದು ನಾಣ್ಯಶಾಸ್ತ್ರ ವಿಭಾಗ. ಇಲ್ಲಿ ನಾವು ಮುಖ್ಯವಾಗಿ ತುಳುನಾಡಿನಲ್ಲಿ ಚಲಾವಣೆಯಲ್ಲಿದ್ದಿರತಕ್ಕಂಥ ನಾಣ್ಯದ ಒಂದು ಚಿತ್ರಣವನ್ನು ವೀಕ್ಷಕರಿಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ದೃಷ್ಟಿಯಿಂದ ಮಾಡಿದ್ದೇವೆ. ಗಮನಿಸ್ತಾ ಇದ್ದೀರಿ ತಾವು, ಅಲೂಪರ ಕಾಲದಿಂದ ಹಿಡಿದು ನಮ್ಮ ಬ್ರಿಟಿಷ್ ಪೀರಿಯಡ್ವರೆಗಿನ ಆ ಬೇರೆ ಬೇರೆ ಕಾಲಘಟ್ಟದಲ್ಲಿ ತುಳುನಾಡಿನಲ್ಲಿ ಚಲಾವಣೆಯಲ್ಲಿದ್ದಿರತಕ್ಕಂಥ ನಾಣ್ಯದ ಕಲ್ಪನೆ ಬಹುಶಃ ಈ ಒಂದು ನಾಣ್ಯಶಾಸ್ತ್ರ ವಿಭಾಗದಲ್ಲಿ ನಿಮಗೆ ಸಿಗ್ತದೆ. ಮುಖ್ಯವಾಗಿ ನಮ್ಮ ಅಲೂಪರಿಗೆ ಸಂಬಂಧಪಟ್ಟ ಹಾಗೆ 5ನೇ ಶತಮಾನದ ಹೊತ್ತಿಗೆ ಚಲಾವಣೆಯಲ್ಲಿದ್ದ ಮಂಗಳೂರು ಗದ್ಯಾಣದಿಂದ ಅದು ಪ್ರಾರಂಭ ಆಗ್ತದೆ. ಸೊ ವೀಕ್ಷಕರೇ, ಇವರಿಗೆ ಒಂದೆರಡು ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದೆ. ಈ ತುಳು ಬದುಕು ವಸ್ತು ಸಂಗ್ರಹಾಲಯದಲ್ಲಿ ಇಂತಹ ಸಾವಿರಾರು ವಸ್ತುಗಳಿವೆ. ಈ ಸಾವಿರಾರು ವಸ್ತುಗಳ ಹಿಂದೆ ಸಾವಿರ ಇತಿಹಾಸ ಇದೆ ಅಥವಾ ಆ ಒಂದು ಸಾಂಸ್ಕೃತಿಕ ಬದುಕನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ನಮಗೆ ಅವಕಾಶ ಇದೆ. ಸೊ ಅದು ಯಾವುದೇ ವಸ್ತು ಇರ್ಬೋದು. ಸಾಮಾನ್ಯ, ಈಗಾಗಲೇ ನಾನು ಹೇಳಿದ ಹಾಗೆ ಪೊರಕೆಯ ಒಂದು ಉಲ್ಲೇಖ ಮಾಡಿದೆ ಅಲ್ಲಿ. ಅದು ಒಂದು ಗೆಜ್ಜೆ ಕತ್ತಿಯಿಂದ ಹಿಡಿದು ಬಹುಶಃ ಈ ಗುತ್ತು ಬೀಡಿಗೆ ಸಂಬಂಧಪಟ್ಟ ಹಾಗಿನ ಗಾದೆಗಳು, ಅಥವಾ ಈಗಾಗಲೇ ನಾವು ಮಾತಾಡಿದ ಗಳಿಗೆ ಬಟ್ಟಲಿರ್ಬೋದು, ಅಥವಾ ಸ್ಯಾಂಡ್ ಕ್ಲಾಕ್ ಇರ್ಬೋದು, ಅಥವಾ ಒಂದು ನಮ್ಮ ಈ ಒಂದು ಹೊಸ
ಅಕ್ಕಿಯನ್ನು ಬೇಯಿಸುವಂಥ ಪುದ್ವರ್ಧಕರ ಅಂತ ಹೇಳ್ತೇವೆ, ಪುದ್ವರ್ಧಕರ ಇರಬಹುದು, ಅಥವಾ ನಮ್ಮ ಇಡ್ಲಿ ಬೇಯಿಸುವಂಥ ತೊಂದರು ಪಾತ್ರೆ ಅದು ರೂಪಾಂತರಗೊಂಡಂತಹ ಕಥೆ ಇರಬಹುದು. ಅದೇ ರೀತಿಯಲ್ಲಿ ನಮ್ಮ ಶಾವಿಗೆ ಮಣೆಯನ್ನು ಇಲ್ಲಿ ಪರಿಚಯಿಸಿದ ಹಿನ್ನೆಲೆ ಇರಬಹುದು. ಶಾವಿಗೆ ಮನೆ ಅಂದ ತಕ್ಷಣಕ್ಕೆ ನಮಗೆ ನಮ್ಮ ತುಳುವರದ್ದು ಅಂತ ಬರ್ತದೆ, ಇಲ್ಲ, ಒಂದು ವಾದದ ಪ್ರಕಾರ ಈ ಶಾವಿಗೆ ಮಣೆಯನ್ನು ಅರಬರು ನಮಗೆ ಪರಿಚಯಿಸಿರುವಂಥದ್ದು. ಸೊ ಇಂತಹ ನೂರಾರಲ್ಲ ಸಾವಿರಾರು ವಸ್ತುಗಳಿವೆ. ಪ್ರತಿಯೊಂದು ವಸ್ತುವನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಅದ್ಭುತವಾದ ಮಾಹಿತಿ ನಮಗೆ ಇಲ್ಲಿ ಲಭ್ಯ ಆಗ್ತದೆ. ಹಾಗಾಗಿ ವೀಕ್ಷಕರೇ, ಅವಕಾಶ ಸಿಕ್ಕಿದಾಗ ಈ ಕೇಂದ್ರಕ್ಕೆ ಬನ್ನಿ. ಬಹುಶಃ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ಈ ಒಂದು ನಮ್ಮ ಹಿರಿಯರ ಪರಂಪರೆಯ ಚಿತ್ರಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುವ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.